ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಇದರ ವತಿಯಿಂದ ಕಾರ್ಕಳ ಬಸ್ ನಿಲ್ದಾಣದಲ್ಲಿ ಕಾಂಗ್ರೆಸ್ ಅಧ್ಯಕ್ಷರಾದ ಶೇಖರ್ ಮಡಿವಾಳ ಇವರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ಜರುಗಿತು। ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಇಡೀ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರಿಗೆ ತಲೆಬಾಗುವ ಸಂದರ್ಭದಲ್ಲಿ ಅನಂತಕುಮಾರ್ ಹೆಗ್ಡೆ ಎಂಬ ಕೋಮುವಾದಿ ಸಂಸದ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರಿಗೆ ಅವಹೇಳನ ಮಾಡಿರುವುದು ತುಂಬಾ ನಾಚಿಕೆಗೇಡಿನ ಸಂಗತಿ ಹಾಗೂ ತುಂಬಾ ಬೇಸರದ ಸಂಗತಿಯಾಗಿದೆ। ಪ್ರಧಾನಿ ಇತರ ಬಿಜೆಪಿಯ ಮಂತ್ರಿವರ್ಯರು ಮೌನವಾಗಿರುವುದು ಒಂದು ಕಡೆ, ಇದರ ಹಿಂದೆ ಬಿಜೆಪಿಯ ಕುಮ್ಮಕ್ಕು ಇರೋದು ಕಂಡು ಬರ್ತಾ ಇದೆ। ಸಂಸದರಿಗೆ ಗಾಂಧೀಜಿಯವರ ತ್ಯಾಗ ಬಲಿದಾನ ಹೋರಾಟ ತಿಳಿಯದೇ ಇರೋದು ತುಂಬಾ ಬೇಸರದ ವಿಷಯವಾಗಿದೆ। ಬಿಜೆಪಿಯವರಿಗೆ ಗಾಂಧೀಜಿಯವರ ಮೇಲೆ ಅಭಿಮಾನ ಗೌರವ ಇದ್ದರೆ ಕೂಡಲೇ ಈ ಸಂಸದನನ್ನು ಪಕ್ಷದಿಂದ ಕಿತ್ತು ಹಾಕಬೇಕೆಂದು ಆಗ್ರಹಿಸಿದರು। ಈ ದೇಶದ ಪ್ರಧಾನಮಂತ್ರಿಗಳು, ಈ ದೇಶದ ಗೃಹ ಮಂತ್ರಿಗಳು ಈ ದೇಶವನ್ನು ಇವತ್ತು LICಯನ್ನು ಮಾರಲಿಕ್ಕೆ ಕೊಟ್ಟಿದ್ದಾರೆ, ಇವತ್ತು HAL ಅನ್ನು ಮಾರಲಿಕ್ಕೆ ಕೊಟ್ಟಿದ್ದಾರೆ। ಇನ್ನು ಹಣ ಬೇಕೆಂದ್ರೆ ದೇಶ ಮಾರುವ ಸ್ಥಿತಿಗೆ ತಂದು ನೀವು ನಿಲ್ಲಿಸ್ತೀರಿ ಈ ದೇಶವನ್ನು, ಅದರ ಬಗ್ಗೆ ಆಲೋಚನೆ ಮಾಡಿ। ಅದು ಬಿಟ್ಟು ಇವತ್ತು ಇತಿಹಾಸವನ್ನು ತಿರುಚತಕ್ಕಂಥ ಕೆಲಸ, ಮಹಾತ್ಮ ಗಾಂಧೀಜಿಯವರಂಥ ಅಂತಾರಾಷ್ಟ್ರೀಯ ಮಾನ್ಯತೆ ಉಳ್ಳಂಥ ಒಬ್ಬ ಮಹಾನ್ ನಾಯಕನನ್ನು ಅಪಚಾರ ನಾಯಕರಿಗೆ ಅಪಚಾರ ಮಾಡತಕ್ಕಂಥ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಂತಾದ್ರೆ। ಈ ಸಂದರ್ಭದಲ್ಲಿ ಮಾಜಿ ಅಧ್ಯಕ್ಷರಾದ ಸುಧಾಕರ ಕೊಟ್ಯಾನ್, ರವಿಶಂಕರ್ ರಾಜ್ಯ ಕಾರ್ಯದರ್ಶಿ, ಸುಶಾಂತ್ ಸೇವಾದಳ ಅಧ್ಯಕ್ಷ ಮಧು, ನಗರ ಅಧ್ಯಕ್ಷ ಶೋಭಾ, ಅಣ್ಣಪ್ಪ ನಕ್ರೆ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು।